ಕಾರ್ಕಳ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಾಯಿ ಇಲ್ಲದೆ ತಬ್ಬಲಿಯಾದ ಅಸಹಾಯಕ ತಂದೆಯೊಂದಿಗಿದ್ದ 4 ಮಕ್ಕಳನ್ನು ರಕ್ಷಿಸಿ ಪುನರ್ವಸತಿ ಕೇಂದ್ರದಲ್ಲಿ ಮಕ್ಕಳ ರಕ್ಷಣಾ ಘಟಕದವರು ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ನಿಟ್ಟೆ ಗ್ರಾಮ ಪಂಚಾಯತ್ ಪರಿಸರದಲ್ಲಿ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದ ಮಕ್ಕಳ ತಂದೆ ಹಾಗೂ 3 ಗಂಡು ಮಕ್ಕಳು 1 ಹೆಣ್ಣು ಮಗು ಸೇರಿ 4 ಮಕ್ಕಳನ್ನು ರಕ್ಷಿಸಬೇಕೆಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಕಾರ್ಕಳದ ಸಮಾಜ ಸೇವಕಿ ರಮಿತಾ ಶೈಲೇಂದ್ರ ಅವರು ದೂರವಾಣಿಯ ಮೂಲಕ ತಿಳಿಸಿದರು. ತಕ್ಷಣ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ತಾಯಿಲ್ಲದ ಮಕ್ಕಳನ್ನು ರಕ್ಷಿಸಲು ಮುಂದಾಗಿದ್ದಾರೆ. 4 ಮಕ್ಕಳ ತಂದೆಯ ಅನಾರೋಗ್ಯ ಮಕ್ಕಳ ಸ್ಥಿತಿ ನೋಡಿ ತಕ್ಷಣ ಇಲಾಖೆ 4 ಮಕ್ಕಳಿಗೆ ಪುನರ್ವಸತಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಇವತ್ತು ನಮ್ಮ ಕಾರ್ಕಳ ತಾಲೂಕಿನ ಏನು ನಿಟ್ಟೆಯ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು 4 ಮಕ್ಕಳು ಅಸಹಾಯಕ ಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥ ವಿಚಾರವನ್ನು ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ರಮಿತಾ ಶೈಲೇಂದ್ರ ಅನ್ನುವಂಥ ಒಬ್ಬರು ಸಮಾಜ ಕಾರ್ಯಕರ್ತೆಯವರು ನಮಗೆ ಕರೆ ಮಾಡಿ ತಿಳಿಸ್ತಾರೆ. ಹಾಗೆಯೇ ನಾವು ಇವತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯ ನಿರೀಕ್ಷಕರು ಹಾಗೆಯೇ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಕಾರ್ಕಳ ಇವರೆಲ್ಲ ಸೇರಿಬಿಟ್ಟು ನಾವು ಇವತ್ತೊಂದು ಅವರ ಮನೆಗೆ ಭೇಟಿ ನೀಡ್ತೇವೆ. ಮನೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ 4 ಮಕ್ಕಳು ಸಾಧಾರಣ 2 ವರ್ಷ ಪ್ರಾಯದಿಂದ ಸುಮಾರು 7 ವರ್ಷ ಪ್ರಾಯದೊಳಗಿನ ಮಕ್ಕಳು, 1 ಹೆಣ್ಣು ಮಗು ಹಾಗೂ 3 ಗಂಡು ಮಕ್ಕಳು ಇರ್ತಾರೆ. ಇದರಲ್ಲಿ ಇಲ್ಲಿರ್ತಕ್ಕಂಥ ಸಮಸ್ಯೆ ಏನಂತ ಹೇಳಿದರೆ ಈ ಎಲ್ಲ ಮಕ್ಕಳಿಗೆ ತಂದೆ ಮಾತ್ರ ಇದ್ದಾರೆ. ಆ ತಾಯಿ ಸಾಧಾರಣ 2-3 ತಿಂಗಳುಗಳಿಂದ ಮನೆಯನ್ನು ಗಂಡನನ್ನು ಹಾಗೂ ಮಕ್ಕಳನ್ನೆಲ್ಲ ಬಿಟ್ಟವರು ಮನೆ ಬಿಟ್ಟು ಹೋಗಿರ್ತಾರೆ. ಆದರೆ ಈ ಮಕ್ಕಳನ್ನು ನೋಡಿಕೊಳ್ಳುವಂಥ ಸ್ಥಿತಿಯಲ್ಲಿ ಅವರ ತಂದೆಯೂ ಕೂಡ ಇಲ್ಲ. ಅವರು ಕೂಡ ಅನಾರೋಗ್ಯದಿಂದ ಸ್ವಲ್ಪ ಬಳಲುತ್ತಿದ್ದಾರೆ. ಹಾಗೆ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡುವಂಥ ಸ್ಥಿತಿಗತಿಯಲ್ಲೂ ಕೂಡ ಅವರು ಇರೋದಿಲ್ಲ. ಹಾಗೆ ಅವರೆಲ್ಲ ಬಿದ್ದು ಹೋಗುವ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಮನೆ ಇದೆ, ಟೆಂಟ್ ಆಗಿರುವಂಥ ಹಾಗೂ ಸೀಟ್ ಮಾಡ್ಗಳನ್ನು ಹೊಂದಿರ್ತದೆ. ಅದರಲ್ಲಿ ಕಂಪ್ಲೀಟಾಗಿ ಅದು ಮಳೆಗೆ ಹಾನಿಯಾಗಿರೋದು ಕೂಡ ತೋರ್ತದೆ. ಆಗ ತಕ್ಷಣ ನಾವೇನು ಅಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಇದ್ದಾರೆ, ಹಾಗೆಯೇ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೆ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಆ 4 ಮಕ್ಕಳನ್ನು ನಾವಿವತ್ತು ರೆಸ್ಕ್ಯೂ ಮಾಡಿದ್ದೇವೆ. ರೆಸ್ಕ್ಯೂ ಮಾಡಿ ಈ ವಿಚಾರವನ್ನು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ ವಿಚಾರವನ್ನು ತಿಳಿಸಿ ಆ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರೊನಾಲ್ಡ್ ಫುಟೋಡರ್ ಅವರ ಆದೇಶದಂತೆ ಆ ಮಕ್ಕಳಿಗೆ ನಾವಿವತ್ತು ಪುನರ್ವಸತಿಯನ್ನು ಕಲ್ಪಿಸಿದೆ. ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕುಮಾರ್ ನಾಯಕ್, ಕಾನೂನು ಪರಿವೀಕ್ಷಣಾಧಿಕಾರಿ ಪ್ರಭಾಕರಾಚಾರ್, ರಕ್ಷಣಾಧಿಕಾರಿ ಮಹೇಶ್ ದೇವಾಡಿಗ, ಕಾರ್ಕಳ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಉಮೇಶ್, ಕಾರ್ಕಳ ಗ್ರಾಮಾಂತರ ಠಾಣಾ ಉಪನಿರೀಕ್ಷಕರಾದ ತೇಜಸ್ವಿ ಭಾಗವಹಿಸಿದ್ರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.